ಭಾರತೀಯ ಸೇನೆಯಲ್ಲಿ ವೈದ್ಯಕೀಯ ವಿಭಾಗದ ಅವಿಯೇಷನ್ ಮೆಡಿಷನ್ ಸ್ಪೆಷಲಿಸ್ಟ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ವಿಂಗ್ ಕಮಾಂಡರ್ ಶ್ರೀನಿವಾಸ್ ಗೋಕುಲ್ನಾಥ್ ಅಖಂಡ ಕರ್ನಾಟಕವನ್ನ ಸೈಕ್ಲಿಂಗ್ ಮೂಲಕ ಸುತ್ತುವ ರೇಸ್ ಅರೌಂಡ್ ಕರ್ನಾಟಕ ಎಂಬ ವಿಶೇಷ ಸಾಹಸಕ್ಕೆ ಕೈ ಹಾಕಿದ್ದಾರೆ. ವಿಂಗ್ ಕಮಾಂಡರ್ ಗೋಕುಲ್ನಾಥ್ ಅವರು ಮೂಲತಃ ಬೆಂಗಳೂರಿನವರಾಗಿದ್ದು ಸದ್ಯ ಈಶಾನ್ಯ ಭಾಗದ ಜೋಹರಾಹಟ್ ವಾಯುನೆಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರ ಮೊದಲ ಅತಿವೇಗದ ಸೈಕ್ಲಿಂಗ್ ಅಲ್ಟ್ರಾ ಸೈಕ್ಲಿಂಗ್ ಲೇಹ್ ಟು ಕನ್ಯಾಕುಮಾರಿ ಲಿಂಕಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಅಕ್ಟೋಬರ್ 8ರಂದು ಬೆಂಗಳೂರಿನಿಂದ ಸೈಕ್ಲಿಂಗ್ ಆರಂಭಿಸಿದ ಗೋಕುಲ್ನಾಥ್ 2240 ಕಿಲೋಮೀಟರ್ ದೂರ ಕ್ರಮಿಸಿ ಮಡಿಕೇರಿ ಮೂಲಕ ಹಾದು ಹೋಗಿ ನಾಳೆ ಬೆಂಗಳೂರಿನಲ್ಲಿ ತಮ್ಮ ಸಾಧನೆಯನ್ನ ಮುಕ್ತಾಯಗೊಳಿಸಿ ರೇಸ್ ಅರೌಂಡ್ ಕರ್ನಾಟಕ ಸೈಕ್ಲಿಂಗ್ ಸಾಧನೆಯಲ್ಲಿ ದಾಖಲೆ ನಿರ್ಮಿಸಲಿದ್ದಾರೆ. Wave Beats Music.